ಶ್ರೀಕೃಷ್ಣನ ಬಾಲಲೀಲಾ ಮಹತ್ವವು ಸ್ವಲ್ಪವಾಗಿ ನಂದಗೋಕುಲದಲ್ಲೆಲ್ಲ ಹಬ್ಬಿ ಹರಡಿತು. ಸಾಧ್ಯವಿದ್ದಷ್ಟು ಅದು ಹೊರಗೆ ಹೋಗದಂತೆ ನಂದಗೋಪನು ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿದ್ದನು. ಆದರೂ ಅವನಿಗೆ ಪೂರ್ಣ ಸಮಾಧಾನವಾಗಲಿಲ್ಲ. ಬಲರಾಮ ಕೃಷ್ಣರನ್ನು ಸರ್ವ ವಿಧದಿಂದಲೂ ರಕ್ಷಿಸಿಕೊಳ್ಳಬೇಕೆಂದು ಅವನು ಬಗೆದಿದ್ದನು. ಅದಕ್ಕಾಗಿ ಅವನು ತನ್ನವರಲ್ಲಿ ಮುಖ್ಯಸ್ಥರಾದವರನ್ನು ಕರೆಸಿಕೊಂಡು ಸಮಾಲೋಚನೆ ನಡೆಸಿದನು. ಕೆಲವರು ಸದ್ಯಕ್ಕೆ ಈ ಪ್ರದೇಶವನ್ನು ಬಿಟ್ಟು ಯಮುನಾ ತೀರದ ವೃಂದಾವನದಲ್ಲಿರುವುದೆಂದು, ನಂದಗೋಪನ ಸಂಸಾರವು ಅವರೊಂದಿಗೆ ಗುಟ್ಟಾಗಿ ಹೋಗುವುದೆಂದು ತೀರ್ಮಾನಿಸಿದರು. ವೃಂದಾವನವು ಪ್ರಾಕೃತಿಕವಾಗಿಯೇ ಸೌಂದರ್ಯದ ತಾಣವು. ಯಮುನಾ ನದಿಯು ಅದರ ಶಾಖೆಗಳೊಂದಿಗೆ ಆ ಪ್ರದೇಶವನ್ನು 3 ಕಡೆಗಳಿಂದ ವ್ಯಾಪಿಸಿತ್ತು. ಮತ್ತೊಂದು ಬದಿಯಿಂದ ಉನ್ನತವಾದ ಬೆಟ್ಟಗಳು ಸಾಲುಗೊಂಡಿದ್ದವು. ಅಲ್ಲಿ ಹಸುಗಳಿಗೆ ಹಸಿಯ ಹುಲ್ಲಿನ ಮೇವೂ ಧಾರಾಳವಾಗಿತ್ತು. ಹಾಗೆಯೇ ಗೋಪ ಕುಟುಂಬಗಳಿಗೆ ವಸತಿಗೆ ಯೋಗ್ಯವಾದ ಸಮತಟ್ಟಾದ ಭಾಗವೂ ಇತ್ತು. ಅಲ್ಲದೆ ಮಾವು, ಹಲಸು ಮುಂತಾದ ಫಲವೃಕ್ಷಗಳು, ಸಂಪಗೆ, ಹೊಂಗೆ ಮುಂತಾದ ಪುಷ್ಪವೃಕ್ಷಗಳು ಸಮೃದ್ಧವಾಗಿದ್ದವು. ನದಿಯ ದಂಡೆಯಲ್ಲಿ ಬಿದಿರ ಹಿಂಡೆಲುಗಳು ಅಗಣಿತವಾಗಿ ಬೆಳೆದಿದ್ದವು. ಒಟ್ಟಿನಲ್ಲಿ ಅದು ಕೋಟೆ ಕಂದಕಗಳಿಂದ ಆವೃತವಾದ ಸುಭದ್ರ ತಾಣದಂತೆ ರಹಸ್ಯ ನಿವಾಸಕ್ಕೂ ಪಶುಪಾಲನೆಗೂ ಸುಯೋಗ್ಯವಾದ ಪ್ರದೇಶವಾಗಿತ್ತು. 4-6 ದಿನ ಕಳೆದು ಉಪನಂದನೆಂಬವನ ಯಜಮಾನ್ಯದಲ್ಲಿ ನಂದಗೋಕುಲದ ಗೊಲ್ಲರು ಬಹುಮಂದಿ ಸಂಸಾರ ಸಮೇತ ವೃಂದಾವನಕ್ಕೆ ವಲಸೆ ಹೊರಟರು. 100 ಬಂಡಿಗಳಲ್ಲಿ ತಮಗೆ ಬೇಕಾದ ಆಹಾರ ಪದಾರ್ಥಗಳನ್ನು ತುಂಬಿಕೊಂಡರು. ಅನೇಕ ಬಂಡಿಗಳಲ್ಲಿ ತಮ್ಮ ತಮ್ಮ ಹೆಂಡಿರು ಮಕ್ಕಳನ್ನೆಲ್ಲ ಏರಿಸಿಕೊಂಡರು. ಅದರಂತೆ ಯಶೋದೆಯು ಬಲರಾಮಕೃಷ್ಣರೊಂದಿಗೆ ಒಂದು ಬಂಡಿಯನ್ನು ಏರಿಕೊಂಡಳು. ನಂದಗೋಪನು ಇನ್ನಿತರ 100 ಗೊಲ್ಲರುಗಳು ನಡೆಯತೊಡಗಿದರು. ಪಶುಗಳನ್ನು ಹೊಡೆದುಕೊಂಡು ಹೋಗುವವರು ಮುಂದೆ ಹೊರಟರು. ನಂದಗೋಕುಲದ ರಕ್ಷಣೆಗೆ ಬೇಕಾದ ಕಟ್ಟಾಳುಗಳು ಇನ್ನಿತರ ಸಾಮಾನ್ಯ ವರ್ಗದ ಗೊಲ್ಲರೂ ಅವರವರ ಸಂಸಾರಗಳೊಂದಿಗೆ ನಂದಗೋಕುಲದಲ್ಲಿಯೇ ಉಳಿದರು. ಆರಿಸಿದ ರಕ್ಷಣೆಯ ಭಟರು, ಗೋಪಾಲಕರು, ಗೋಪಿಕೆಯರು ಮುಂತಾಗಿ ಬಹುಸಂಖ್ಯೆಯ ಗೋವೃಂದದೊಂದಿಗೆ ವೃಂದಾವನಕ್ಕೆ ಪ್ರಯಾಣವನ್ನು ಹೂಡಿದನು. ಅಲ್ಲಲ್ಲಿ ನಿಂತು ವಿಶ್ರಾಂತಿಗೊಂಡು ನಂದಗೋಕುಲದ ಗೊಲ್ಲರು ಪರಿವಾರ ಪ್ರವೃತ್ತರಾಗಿ ಬಂದು ವೃಂದಾವನವನ್ನು ಸೇರಿದರು. ಉತ್ತಮವಾದ ಸ್ಥಳವನ್ನಾರಿಸಿ ಸುತ್ತಲೂ ಬಂಡೆಗಳನ್ನಿಟ್ಟು ಆ ಮಧ್ಯೆ ಬೇರೆ ಬೇರೆ ಗುಡಾರಗಳಿಂದಲೂ ಬಿದಿರ ದಬ್ಬೆಗಳಿಂದಲೂ ಅವರೆಲ್ಲ ಅವರವರ ವಸತಿಗಳನ್ನು ನಿರ್ಮಿಸಿಕೊಂಡರು. ಮಧ್ಯದಲ್ಲಿ ನಂದಗೋಪನ ನಿವಾಸ. ಆದರೆ ಅವನು ನಂದಗೋಪನೆಂಬುದನ್ನೂ ಬೇರೆ ಯಾರೂ ಅರಿಯರು. ಆ ಇಡೀ ಪಂಗಡಕ್ಕೆ ಉಪನಂದನೇ ಯಜಮಾನನು. ದೂರದಿಂದ ನೋಡಿದರೆ ಅಲ್ಲಿ ಶಿಬಿರಗಳು ಇದ್ದಂತೆ ತೋರುತ್ತಿರಲಿಲ್ಲ. ಮೇಲಾಗಿ ಅದು ಸುತ್ತೂ ಬಹುದೂರದವರೆಗೆ ನಿರ್ಜನ ಪ್ರದೇಶವಾಗಿತ್ತು. ಆ ದಿನ ಎಲ್ಲರೂ ತಿಂದುಂಡು ಸುಖವಾಗಿ ವಿಶ್ರಾಂತಿಯನ್ನು ಅನುಭವಿಸಿದರು. ಮರುದಿವಸದಿಂದ ಗೋಪಾಲಕರು ಹಸುಗಳ ಹಿಂಡನ್ನು ಮೇಯಿಸಿಕೊಂಡು ಬರಲು ಬೆಟ್ಟದ ಕಡೆಗೆ ಹೋಗತೊಡಗಿದರು. ಹಾಗೆಯೇ ಅವುಗಳನ್ನು ಮೇಯಿಸಿಕೊಂಡು ನದಿಗೆ ಹೋಗಿ ಮೀಯಿಸಿ ನೀರು ಕುಡಿಸಿಕೊಂಡು ತಾವು ಮಿಂದು ಸಂತಸಗೊಂಡು ವಿಹರಿಸತೊಡಗಿದರು. ಮುಖ್ಯಸ್ಥರಾದವರು ಕೆಲವರು ಬೇಕಾದ ವ್ಯವಸ್ಥೆ ಮಾಡಿ ಸಮೀಪದ ಬೇರೆ ಬೇರೆ ಪಟ್ಟಣಗಳಿಗೆ ಹೋಗಿ ಕೊಟ್ಟು ಕೊಳ್ಳುತ್ತಾ ಬರತೊಡಗಿದರು. ಹಾಗೆಯೇ ಗೋಪಿಕೆಯರು ಇತರ ಗೋಪರು ಬೇರೆ ಬೇರೆ ಅವಶ್ಯಕ ಕೆಲಸ ಕಾರ್ಯಗಳಲ್ಲಿ ನಿಯತಗೊಂಡರು. ಬಲರಾಮ ಕೃಷ್ಣರು ತಮ್ಮ ಬಾಲಲೀಲೆಯಿಂದ ಎಲ್ಲರನ್ನೂ ಅಡಿಗಡಿಗೆ ಸಂತಸದ ಕಡಲಲ್ಲಿ ತೇಲಿಸತೊಡಗಿದರು. ನದಿಯ ದಂಡೆಯ ಮಳೆದ ರಾಶಿಯ ಮೇಲೆ ಮಕ್ಕಳ ನಾನಾ ವಿಧದ ಆಟಗಳನ್ನಾಡುತ್ತಾ ಸಂತಸ ಭರಿತರಾದರು. ಅಲ್ಲಲ್ಲಿ ಆಡುವ ಮಕ್ಕಳು, ನೀರಿಗಿಳಿಯುವ ಹಸುಗಳು, ನೆಗೆದು ಓಡಾಡುವ ಕರುಗಳು, ಅವುಗಳನ್ನೆಲ್ಲ ನೋಡಿಕೊಳ್ಳುವ ಗೋಪಾಲಕರು, ಹಾಗೆಯೇ ಕುಳಿತು ಮಾತಾಡುತ್ತಿರುವ ಗೋಪಿಕೆಯರು, ಅದರೊಂದಿಗೆ ಅವರ ಅನುನಿತ್ಯದ ಕೆಲಸವಾದ ಧಾನ್ಯವನ್ನು ಹೇರಿ ಹೊಟ್ಟನ್ನು ತೂರುವುದು, ಕುಟ್ಟಿ ಬೀಸಿ ಹಿಟ್ಟನ್ನು ತಯಾರಿಸುವುದು, ಈ ಎಲ್ಲವೂ ವೃಂದಾವನದ ನೈಜ ಸೌಂದರ್ಯವನ್ನು ಹೆಚ್ಚಿಸಿದ್ದವು. ರಮಣೀಯವಾದ ಪ್ರದೇಶದಲ್ಲಿ ಸಂತೃಪ್ತಿಯಿಂದ ಉಲ್ಲಾಸಭರಿತರಾದ ನಿವಾಸಿಗರು ವಾಸಿಸತೊಡಗಿದರೆ ಹಾಗಲ್ಲದೆ ಮತ್ತೇನು, ಎಲ್ಲವೂ ಚೆಂದ, ಎಲ್ಲರಿಗೂ ಆನಂದ. ಬಲರಾಮಕೃಷ್ಣರಿಗೂ ಅಲ್ಲಿಗೆ ಬಂದ ಮೇಲೆ ಹೆಚ್ಚಿನ ಉಲ್ಲಾಸ. ಅವರಿಗೂ ಗೋಪಾಲಕರೊಂದಿಗೆ ಗೋವುಗಳನ್ನು ಮೇಯಿಸಲು ಹೋಗುವ ತವಕ.
ಅಂತೆಯೇ ಅವರಿಬ್ಬರೂ ಆ ಕೆಲಸದಲ್ಲಿ ತೊಡಗಿದರು. ಆಟ ಕೂಟ ಎಲ್ಲವೂ ಅವರನ್ನು ಮತ್ತಷ್ಟು ಸೆಳೆದವು. ಹಸುಗಳೊಂದಿಗೆ ನಿರ್ಭೀತಿಯಿಂದ ಹಾಸು ಹೊಕ್ಕಾಗಿ ಸುತ್ತಿ ಸುಳಿಯುತ್ತಿದ್ದ ಶ್ರೀಕೃಷ್ಣನನ್ನು ಕಂಡು ಗೋವುಗಳು ಕೂಡ ಅವನ ಕುರಿತು ವಾತ್ಸಲ್ಯವನ್ನು ಬೀರತೊಡಗಿದವು. ಹಸುಗಳನ್ನು ಮುಟ್ಟುವುದು, ಮುದ್ದಿಸುವುದು, ಮೈಯುಜ್ಜುವುದು, ನೀರು ಕುಡಿಸುವುದು, ಹುಲ್ಲನ್ನು ತಿನ್ನಿಸುವುದು ಮುಂತಾದವುಗಳೆಲ್ಲ ಬಲರಾಮ ಕೃಷ್ಣರಿಗೆ ಲೀಲಾಜಾಲವಾಗಿ ಮೈಗೂಡಿದವು. ಹಾಗೆಯೇ ಅವರಿಬ್ಬರೂ ಇತರ ಗೋಪಾಲ ಬಾಲಕರೊಂದಿಗೆ ಬುತ್ತಿಯನ್ನು ತೆಗೆದುಕೊಂಡು ಕ್ರಮವಾಗಿ ದನ ಮೇಯಿಸುವುದಕ್ಕೆ ಹೋಗಿ ಬರತೊಡಗಿದರು. ಅದರಿಂದ ಗೋಪಾಲಕರ ಸ್ನೇಹ ಸಂಪರ್ಕವೂ ಹೆಚ್ಚಿತು. ಕೆಲವೇ ದಿನಗಳಲ್ಲಿ ಶ್ರೀಕೃಷ್ಣನು ಅವರಿಗೆಲ್ಲ ಮುಖ್ಯಸ್ಥನಾದನು. ಪ್ರತಿಯೊಬ್ಬರೂ ಅವನ ಮಾತನ್ನು ಕೇಳಿ ಅಂತೆಯೇ ನಡೆಯತೊಡಗಿದರು. ಅದರಿಂದ ಅವರಲ್ಲಿ ಶುಚಿತ್ವ, ಸಹೃದಯತೆ, ಅನುಕಂಪ ಮುಂತಾದವುಗಳೆಲ್ಲ ತಲೆದೋರಿದವು. ಅಲ್ಲದೆ ಪಶುಪಾಲನೆಯ ಮಹತ್ವದ ಅರಿವು ಉಂಟಾಯಿತು. ಸ್ವರಕ್ಷಣೆಯ ಕುರಿತು ದೇಹದಾರ್ಢತೆ ಹಾಗೂ ಕೌಶಲಗಳ ಕಡೆಗೆ ಲಕ್ಷ್ಯ ಹರಿಯಿತು. ನಿತ್ಯ ವ್ಯಾಯಾಮ, ಸಾಧಕ ಮುಂತಾದವುಗಳನ್ನು ದನ ಮೇಯಿಸುವುದರೊಂದಿಗೆ ಅಭ್ಯಾಸ ಮಾಡತೊಡಗಿದರು. ಒಂದು ದಿನ ಯಮುನಾ ತೀರದಲ್ಲಿ ಇವರೆಲ್ಲ ದನ ಮೇಯಿಸುತ್ತಿದ್ದಾಗ ಕಂಸನಿಂದ ಪ್ರೇರಿತನಾದ ವತ್ಸಾಸುರನೆಂಬವನು ಒಂದು ಕರುವಿನಾಕೃತಿಯಿಂದ ಬಂದು ಆ ಹಿಂಡನ್ನು ಕೂಡಿಕೊಂಡನು. ಶ್ರೀಕೃಷ್ಣನು ಅದನ್ನು ಗಮನಿಸಿ ಹೊಸ ಕರುವನ್ನು ಗುರುತಿಸಿ ಬಲರಾಮನಿಗೆ ಸೂಚಿಸಿದನು. ಅವರಿಬ್ಬರೂ ಅದರ ಸಮಾಚಾರವನ್ನು ಯಾರಿಗೂ ಹೇಳದೆ ಅದನ್ನು ಸಮೀಪಿಸಿದರು. ಅದು ಕಾಲು ಕೆದರಿ ಇವರ ಮೇಲೆ ಏರಿ ಬಂತು. ಶ್ರೀಕೃಷ್ಣನು ಅದರ ಬಾಲವನ್ನು, ಹಿಂಗಾಲುಗಳನ್ನು ಹಿಡಿದು ಎತ್ತಿ ಗಿರಗಿರನೆ ತಿರುಗಿಸಿ ಅಲ್ಲಿ ಬೆಳೆದು ನಿಂತಿದ್ದ ಬೇಲದ ಮರದ ಬಡಕ್ಕೆ ಎಸೆದು ಬಿಟ್ಟನು. ಮರದಿಂದ ಬೇಕಷ್ಟು ಹಣ್ಣುಗಳು ಉದುರಿದವು. ಕರುವಾಗಿದ್ದ ರಕ್ಕಸನೂ ಬಿದ್ದು ಪ್ರಾಣ ಬಿಟ್ಟನು. ಇದನ್ನು ಕಂಡ ಗೋಪಾಲಕರು ಭಲೇ ಭಲೇ ಎಂದು ಕೊಂಡಾಡಿದರು. ವಿಪತ್ತೊಂದು ಪರಿಹಾರವಾಯಿತೆಂದು ಇದನ್ನು ಕೇಳಿದ ಹಿರಿಯರು ಸಂತೋಷಪಟ್ಟರು. ಮತ್ತೊಂದು ದಿನ ಬಕನೆಂಬ ರಕ್ಕಸನು ಕೊಕ್ಕರೆಯ ರೂಪದಿಂದ ಶ್ರೀಕೃಷ್ಣನನ್ನು ಕುಕ್ಕಲು ಹೊಂಚು ಹಾಕುತ್ತಿದ್ದನು. ಅದನ್ನರಿತ ಶ್ರೀಕೃಷ್ಣನು ಏನೂ ಅರಿಯದವನಂತೆ ಅದರ ಸಮೀಪಕ್ಕೆ ನಡೆದು ಅದರ ಕೊಕ್ಕನ್ನು ಬಲವಾಗಿ ಹಿಡಿದು ಕಾಲಿನಿಂದ ಅದರ ಪಾದಗಳನ್ನು ಮೆಟ್ಟಿ ಸೀಳಿ ಸಂಹರಿಸಿಬಿಟ್ಟನು. ಸತ್ತು ಬಿದ್ದ ರಕ್ಕಸನನ್ನು ಕಂಡು ಗೋಪಾಲಕರು ಜಯಘೋಷವನ್ನೆಬ್ಬಿಸಿ ಶ್ರೀಕೃಷ್ಣನನ್ನು ಎತ್ತಿಕೊಂಡೇ ಹಿರಿಯರ ಬಳಿಗೆ ಓಡಿ ಸುದ್ದಿಯನ್ನು ವಿವರಿಸಿದರು. ಇನ್ನೊಂದು ದಿನ ಗೋಪಾಲಕರೊಂದಿಗೆ ಈ ಅಣ್ಣ ತಮ್ಮಂದಿರು ನದಿ ದಂಡೆಯಲ್ಲೊಂದು ಕಡೆ ವನಭೋಜನಕ್ಕೆ ಸಿದ್ಧರಾಗಿದ್ದರು. ಆಗ ಅಘಾಸುರನೆಂಬವನು ಹೆಬ್ಬಾವಿನ ರೂಪದಲ್ಲಿ ಬಂದು ಅಲ್ಲಿ ಸುಳಿಯತೊಡಗಿದನು. ಅದನ್ನರಿತ ಶ್ರೀಕೃಷ್ಣನು ಥಟ್ಟನೆ ನೆಗೆದು ಅದರ ಬಾಯನ್ನು ಹೊಕ್ಕು ಅದರ ಕಂಠವನ್ನು ಒತ್ತಿ ಮೆಟ್ಟಿ ಮರ್ದಿಸಿಯೇ ಬಿಟ್ಟನು. ಹಾವು ರಕ್ಕಸನಾಗಿ ಸತ್ತು ಬಿತ್ತು. ಇನ್ನೊಂದು ದಿನ ಬಲರಾಮಕೃಷ್ಣರು ಮರಗಳನ್ನೇರಿ ಅದರಲ್ಲಿನ ಹಣ್ಣುಗಳನ್ನು ಕೆಡಹತೊಡಗಿದರು. ಮತ್ತೆ ಕೆಳಗಿಳಿದು ಜತೆಯ ಬಾಲಕರ ಜತೆ ಹಣ್ಣುಗಳನ್ನು ಆರಿಸತೊಡಗಿದರು. ಆಗ ಧೇನುಕನೆಂಬ ರಕ್ಕಸನು ಕತ್ತೆಯ ರೂಪದಿಂದ ಬಂದು ಬಲರಾಮನನ್ನು ಕೆಣಕಿದನು. ಅವನು ಆ ಕ್ಷಣವೇ ಹಿಂಗಾಲುಗಳನ್ನು ಹಿಡಿದೆತ್ತಿ ಗಿರಗಿರಣೆ ತಿರುಗಿಸಿ ಬೀಸಿ ಬಡಿದು ಕೊಂದುಬಿಟ್ಟನು. ಬಿದ್ದ ದೈತ್ಯನನ್ನು ಕಂಡು ಬಾಲಕರೆಲ್ಲ ಸಂತೋಷದಿಂದ ನಲಿದಾಡಿದರು. ಹೀಗೆ ಶ್ರೀಕೃಷ್ಣನು ವೃಂದಾವನದಲ್ಲಿಯೂ ದುಷ್ಟ ಸಂಹಾರ ಕಾರ್ಯದಲ್ಲಿ ನಿರತನಾದುದನ್ನು ಕಂಡು ನಂದ ಗೋಪನೆ ಮುಂತಾದವರು ಸಂತಸ ಭರಿತರಾದರು. ವಿ ಎನ್ ಭಾಗವತ್ ಬರಬಳ್ಳಿ.